ಕಂಪನಿಯೊಂದರ ಕಾಮಗಾರಿ ನಡೆಸುವ ವೇಳೆ ಕುಡಿಯುವ ನೀರಿನ ಪೈಪ್ಗೆ ಹಾನಿಯಾಗಿ ಬಂಟ್ವಾಳದ ಬಿಸಿ ರೋಡ್ ಪೇಟೆಯ ರಾಷ್ಟ್ರೀಯ ಹೆದ್ದಾರಿ ಸಹಿತ ಅಂಗಡಿ ಬಾಗಿಲುಗಳಲ್ಲಿ ಕೆಸರು ಮಿಶ್ರಿತ ನೀರು ಶೇಖರಣೆಯಾಗಿದೆ. ಶನಿವಾರ ಬೆಳ್ಳಂಬೆಳಗ್ಗೆ ಬಿಸಿ ರೋಡಿನ ಮೂಲಕ ಸಂಚರಿಸುವವರು ಇಲ್ಲೇನೋ ಮಳೆ ಬಂದಿದ್ಯಾ ಅಂದುಕೊಂಡಿರಬಹುದು. ಬಿಸಿ ರೋಡು ಪೇಟೆಯ ಸುತ್ತಲೂ ಕೃತಕ ನೆರೆಯಂತಾಗಿದ್ದು ಪಾದಚಾರಿಗಳು ನಡೆದಾಡಲು ಸಾಧ್ಯವಾಗದ ಸ್ಥಿತಿ ಉಂಟಾಗಿದೆ. ಬಿಸಿ ರೋಡಿನ ಫ್ಲೈಓವರ್ನ ಮುಂಭಾಗ ಅಧಿಕ ಪ್ರಮಾಣದ ನೀರು ರಸ್ತೆಯ ಮೇಲೆ ಹರಿಯುತ್ತಿದ್ದು ವಾಹನ ಸವಾರರ ಚಕ್ರಗಳು ತೊಳೆದು ಹೋಗುವಷ್ಟು ನೀರು ರಸ್ತೆಯಲ್ಲಿದೆ. ಗೇಲ್ ಗ್ಯಾಸ್ ಕಂಪನಿಯು ಮಣ್ಣಿನಡಿಯಲ್ಲಿ ಪೈಪ್ ಅಳವಡಿಕೆ ಕಾಮಗಾರಿಗಾಗಿ ರಸ್ತೆಯ ಬದಿ ಅಗೆಯುತ್ತಿರುವ ವೇಳೆ ನೀರಿನ ಪೈಪ್ಗೂ ಹಾನಿಯಾಗಿರುವ ಶಂಕೆ ಇದ್ದು ಇದನ್ನು ಶೀಘ್ರ ದುರಸ್ತಿಪಡಿಸಿ ಪೋಲಾಗುವುದನ್ನು ತಡೆಯಬೇಕು ಎಂದು ಸಂಬಂಧಪಟ್ಟವರನ್ನ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ತಿಂಗಳ ಹಿಂದೆ ಕೈಕಂಬದಲ್ಲೂ ಇದೇ ಮಾದರಿಯಲ್ಲಿ ಪೈಪ್ ಒಡೆದು ಕೆಸರು ನೀರು ರಸ್ತೆಗೆ ಬಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗಿತ್ತು.